ಪುತ್ತೂರಿನಲ್ಲಿ ಡಿ ವಿ ಸದಾನಂದಗೌಡ, ಕೇಂದ್ರ ಸಚಿವ ಡಿ ವಿ ಸದಾನಂದಗೌಡ, ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದಗೌಡರು ಪುತ್ತೂರಿನ ಹಾರಾಡಿ ಎಂಬಲ್ಲಿ ಮತದಾನವನ್ನು ಮಾಡಿದರು. ಹಾರಾಡಿಯವರ ಊರು. ಸೊ ಹಾರಾಡಿ ಮತಗಟ್ಟೆಯಲ್ಲಿ ಬೆಳಿಗ್ಗೆ ಬೇಗನೆ ಬಂದು ಅವರು ಮೊದಲಾಗಿ ಮತದಾನವನ್ನು ಮಾಡಿದ್ದಾರೆ. ಇದು ಪುತ್ತೂರು ಹಾರಾಡಿ ಮತಗಟ್ಟೆಯಲ್ಲಿ ಕಂಡುಬರುವ ದೃಶ್ಯ. ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವ ಡಿ ವಿ ಸದಾನಂದಗೌಡರವರು ಹಾರಾಡಿಯಲ್ಲಿ ಮತದಾನವನ್ನು ಮಾಡಿದರು. ಪುತ್ತೂರು ನನ್ನ ರಾಜಕೀಯವಾದಂಥ ಒಂದು ಜನ್ಮಸ್ಥಾನ. ಪುತ್ತೂರಿನಲ್ಲಿ ನಾನು ಪರ್ಮನೆಂಟು ಕಾಯಂ ವಾಸ್ತವ್ಯವಾಗಿದ್ದು ಎಲ್ಲ ಮತದಾನವನ್ನು ನಾನು ಪುತ್ತೂರಿನ ಮಾಡ್ತಾಯಿದ್ದೇನೆ. ಪುತ್ತೂರಿನ ಮಾಲಿಂಗೇಶ್ವರನ ಕೃಪೆ, ಪುತ್ತೂರಿನ ಜನರ ಆಶೀರ್ವಾದ ನನ್ನನ್ನು ರಾಜಕೀಯದಲ್ಲಿ ಎತ್ತರಕ್ಕೆ ಏರಿಸಿದೆ. ರಾಜ್ಯದ ಮುಖ್ಯಮಂತ್ರಿಯಾಗಿ, ಕೇಂದ್ರದ ಮಂತ್ರಿಯಾಗಿ ಎಲ್ಲದರಲ್ಲಿ ಕೂಡ ನನಗೆ ಸ್ಥಾನಮಾನಗಳನ್ನು ಕೊಟ್ಟಂಥ ಒಂದು ಪುಣ್ಯಭೂಮಿ ಪುತ್ತೂರು. ಅಲ್ಲಿಂದ ನನ್ನ ರಾಜಕೀಯವನ್ನು ಪ್ರಾರಂಭ ಮಾಡಿದೆ. ಆದ ಕಾರಣ ಎಷ್ಟು ದಿನ ನಾನು ರಾಜಕಾರಣದಲ್ಲಿ ಇರ್ತೇನೋ, ಎಷ್ಟು ದಿನ ಮತದಾರನಾಗಿರ್ತೇನೋ, ಪುತ್ತೂರಿನಲ್ಲಿ ನನ್ನ ವಾಸ್ತವ್ಯ, ಪುತ್ತೂರಿನಲ್ಲಿ ನನ್ನ ಮನೆ ಮತ್ತು ಪುತ್ತೂರು ನನ್ನ ಮತದಾನ ಇರ್ತದೆ. ಇವತ್ತು ನಾನು, ನನ್ನ ಪತ್ನಿ, ನನ್ನ ಮಗ ನಾವೆಲ್ಲರೂ ಬಂದು ಇವತ್ತು ಮತದಾನ ಮಾಡಿದ್ದೇವೆ. ಪ್ರಾಯಶಃ ಭಾರಿ ದೊಡ್ಡ ಅಂತರದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಮಟ್ಟಂದೂರು ಸಂಜೀವ್ ಅವರು ಗೆಲ್ತಾರೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ.